ಎಲ್ಲವ ನಾಟಕವನ್ನು ಸವಿತಕ್ಕನ ಅಭಿನಯದಲ್ಲೇ ನೀವು ನೋಡಬೇಕು. ಅಷ್ಟೇ ಅಲ್ಲ, 30 ಹಾಡುಗಳು ಅಂತ ಕಾಣಿಸುತ್ತೆ. 36 ಹಾಡುಗಳ 30 ಹಾಡುಗಳು. ಸುಸ್ತಾಗ್ಲಿಲ್ವೇ ತಾಯಿ? ಎಲ್ಲವನ್ನ ಶಕ್ತಿ ಕೊಟ್ಟರು. ಹಾಡ್ತಾ ಅಭಿನಯಿಸ್ತಾ ಎಲ್ಲವನ್ನ ಆವಾಹನೆ ಮಾಡಿಕೊಂಡು ನೋಡುಗರಿಗೂ ಎಲ್ಲವ ಹುಟ್ಟುವ ಹಾಗೆ ಮಾಡಿರುವಂಥ ಕಲಾವಿದೆ. ಇವರಿಬ್ಬರ ಕಾಂಬಿನೇಷನ್ ಅದ್ಭುತ ಅಂತ ನನಗನ್ಸುತ್ತೆ. ಆ 30 ಹಾಡುಗಳನ್ನ ಸರಸರನೆ ಅವ್ರು ಹೇಗೆ ಬರೆದ್ರು, ಆ ಬರೆಯುವ ಅವ್ರದ್ದು ಶಕ್ತಿ, ಎಲ್ಲ ಶಕ್ತಿಗಳು ಒಟ್ಟಾಗಿ ಸೇರ್ಕೊಂಡಾಗ ಮಾತ್ರ ಇಂಥದ್ದೇನೋ ಘಟಿಸುತ್ತೆ ಅಂತ ಕಾಣಿಸುತ್ತೆ. ಅಡಿಗರು ಹೇಳ್ತಾರಲ್ಲ, ಹಠಾತ್ತನೆ ತಾಗಿರೆ ತ್ರಿಕಾಲ ಚಕ್ರ ಆಸ್ಫೋಟಿಸಿತ್ತು ಸಿಡಿತಲೆ ಅಂತ. ಹಾಗೆ ರಾಮನ ಜನನ ಯಾವಾಗ ಆಯಿತು ಅಂತ, ಶ್ರೀರಾಮನವಮಿಯ ದಿವಸ ಕೌಸಲ್ಯ ದಶರಥರ ಪುತ್ರ ಕಾಮೇಷ್ಟಿಯ ಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ ಆಸ್ಫೋಟಿಸಿತ್ತು ಸಿಡಿತಲೆ. ಇಂಥದ್ದೇನಾದ್ರೂ ಘಟಿಸ್ಬೇಕು ಅಂದರೆ ಇಂಥ ಮಹಾಶಕ್ತಿಗಳೇ ಒಟ್ಟಾಗಿ ಸೇರ್ಕೋಬೇಕು. ಇವ್ರ ಜೊತೆಗೆ ಸೇರ್ಕೊಂಡಂಥವ್ರು ಕೃಷ್ಣಮೂರ್ತಿ ಕವತ್ತಾರವರು. ನಿರ್ದೇಶನ, ವಿನ್ಯಾಸ, ಸಂಗೀತ. ಅಷ್ಟೇ ಅಲ್ಲ, ಸವಿತಕ್ಕನ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇದು ಅವರು ಅಷ್ಟೇ ಅಲ್ಲ, ಮಗನನ್ನು ತನ್ನ ನಾಟಕದ ಭಾಗವಾಗಿಸ್ಕೊಂಡ್ಬಿಟ್ರು ಅವರು. ಬಸಂತ ಜಿ ಪ್ರಸಾದ್, ಉದಯೋನ್ಮುಖ ಕಲಾವಿದ. ಈ ನಾಟಕದ ಹಾಡುಗಳಿಗೆ ಹಿಮ್ಮೇಳವನ್ನು ಅವನು ಕೂಡ ನುಡಿಸ್ತಾ ಇರ್ತಾನೆ. ಇದು ಒಂಥರ ಶಕ್ತಿಯ ಸಂಗಮ. ಇದು ಮುಂದೆ ಬರಲಿರುವಂತಹ ಸುದ್ದಿ ನಾನು ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಮುಂದೆ ಬರಲಿರುವಂತಹ ಮಹಾ ಯಶಸ್ಸನ್ನ ಕಾಣಲಿರುವಂತಹ ನಾಟಕ ಪದ್ಮಶ್ರೀ ಮಂಜಮ್ಮ ಜೋಗತಿಯವರ ಜೀವನವನ್ನ ಆಧರಿಸಿ ಬರ್ತಾ ಇರುವಂತಹ ನಾಟಕ ಮಾತಾ. ಆ ನಾಟಕದಲ್ಲೂ ಕೂಡ ಹಾಡುಗಾರಿಕೆ ಇವರದೇ. ಅಕ್ಕ ಬನ್ನಿ ಎನ್ನಲೆ, ಸವಿತಾ ಬನ್ನಿ ಎನ್ನಲೆ, ಏನೂ ಹೇಳೋದಿಲ್ಲ. ಉಧೋ ಉಧೋ ಎಲ್ಲವ. ಭಾನುಮತಿ ನನ್ನ ಗೆಳತಿ ಆಗಿರೋದ್ರಿಂದಾನೇ ಅನ್ಸುತ್ತೆ ತುಂಬಾ ಜಾಸ್ತಿನೇ ಹೊಗಳ್ಬಿಡ್ತಾಳೇನೋ ಅಂತ ಅನ್ಸುತ್ತೆ. ನಂಗೆ ಸ್ವಲ್ಪ ಮುಜುಗರ ಅನ್ಸುತ್ತೆ ನಿಜವಾಗ್ಲೂ. ಈ ಅವ್ವ ಪ್ರಾರಂಭವಾದಾಗ್ಲಿಂದನೂ ನನ್ನ ಆತ್ಮೀಯ ಗೆಳತಿ. ಇವತ್ತು ತುಂಬ ಪೇಮೆಂಟ್ ಕಡಿಮೆ ಇದೆ ಭಾನು, ಬಾ ಇವತ್ತು ಪೇಮೆಂಟೇ ಇಲ್ಲ, ಬಾ ಭಾನು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ನೀನು ಕರಿಯಮ್ಮ ಸಾಕು, ನಾನು ಬರ್ತೀನಿ ಆ ಥರ. ಪ್ಯಾಂಡಮಿಕ್ ಟೈಮಲ್ಲಿ ಅಂತ ಎಷ್ಟೋ ಕಾರ್ಯಕ್ರಮಗಳು ಮಾಡಿದಾಗ್ಲೂ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಒಂದ್ಸಲ ಜೋರ ಚಪ್ಪಾಳೆ ಬರಲೇಬೇಕು. ಯಾಕಂತ ಹೇಳಿದ್ರೆ ಚಂದನ ವಾಹಿನಿ ಇರಬಹುದು ಅಥವಾ ಬೇರೆ ಬೇರೆ ವಾಹಿನಿಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಗಳಿಸಿದಂತಹ ನಿರೂಪಕಿ ಭಾನುಮತಿ. ನನ್ನ ಒಂದು ಪ್ರೀತಿಯ ಆತ್ಮೀಯತೆಗೆ ಒಂದು ಮಾತು ಕರೆದ್ರೆ ಸಾಕು ಬರ್ತಾಳೆ. ಇವತ್ತು ಬರ್ತಿರೋದೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಧನ್ಯವಾದಗಳು ಭಾನುಮತಿ. ಮತ್ತು ಏನು ಹೇಳೋದು, ಇವತ್ತು ನಿಜವಾಗ್ಲೂ ಮನದುಂಬಿ ಬಂದಿದೆ. ಯಾಕಂತ ಹೇಳಿದ್ರೆ ಈ ಥರ ಒಂದು ಪ್ರಯೋಗಗಳಿಗೆ ಅವ್ವ ಸಾಕ್ಷಿ ಆಗ್ತಾ ಇದೆಯಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನನಗಿಲ್ಲಿ ಅವ್ವ ಕಟ್ಟಿ ಆಗಲೇ 5 ವರ್ಷ ಆಗ್ತಾ ಬಂತು. ಕಟ್ಟೋ ಟೈಮಲ್ಲಿ ನಮ್ಮಮ್ಮ ಇದ್ದಾಗ ಶುರು ಮಾಡಿದ್ವಿ. ಒಂದು 3 ತಿಂಗಳಿಗೇನೆ ದಯವಿಟ್ಟು ನಿಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗು, ಏನಕ್ಕೆ ಕಟ್ತಿದ್ಯಾ, ಒಂದು ಮನೆ ಕಟ್ಟಿದ್ರೆ ಬಾಡಿಗೆ ಬರ್ತಿತ್ತು, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಎಷ್ಟೋ ಬೈಸ್ಕೊಂಡ್ಬಿಟ್ಟಿದ್ದೀನಿ. ಕಟ್ಟೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಆದರೆ ನಾನು ಧೃತಿಗೆಟ್ಟಿಲ್ಲ. ಇಲ್ಲಮ್ಮ, ಅವ್ರು ಏನೇನೋ ಹೇಳಿ 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 ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅದು ಇನಾಗ್ರೇಷನ್ ಆಯಿತು. ಅದು ಇನಾಗ್ರೇಷನ್ ಎಲ್ಲ ಆದಮೇಲೆ ಬಂದವರೆಲ್ಲ ಹೊಗಳಿ ನೋಡಿ ನಮ್ಮ ಅಮ್ಮನೇ ಒಂದು 10 ಕಾರ್ಯಕ್ರಮ ಮಾಡಾಕ್ಬಿಟ್ರು ಇಲ್ಲಿ. ಅವ್ರು ಇವತ್ತಿಲ್ಲ. ನಿಜವಾಗ್ಲೂ ನೆನೆಸ್ಕೋಬೇಕು, ಇಂತಹ ದೊಡ್ಡ ಒಂದು ಏರಿಯಾದಲ್ಲಿ ಒಂದು 30 ವರ್ಷಗಳ ಹಳೆಯ ಬಿಲ್ಡಿಂಗ್ ಇದು. ಅದ್ರ ಮೇಲೆ ಇಂತಹ ಈ ಜಾಗವನ್ನು ಕೊಟ್ಟು ಕಟ್ಟು ಜಗಳ ಮಾಡೋ ಎಲ್ಲವನ್ನ ಮಾಡಿ ಏನು ಮಾಡಿದ್ರೆ ಅಲ್ಟಿಮೇಟಾಗಿ ಒಂದು ಥಿಯೇಟ್ರ್ ಕ್ರಿಯೇಟ್ ಆಯ್ತಲ್ಲ. ಆ ಒಂದು ಜಾಗದಲ್ಲಿ ನಾನು ಅವ್ವ ಅಂತ ಯಾಕೆ ಹೆಸರಿಟ್ಟೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ನನ್ನ ತಾಯಿ ಮನೆ. ಆ ತಾಯಿಯನ್ನು ನೆನೆಸ್ಕೋಬೇಕು, ಅಥವಾ ತಾಯಿಯ ಋಣವನ್ನು ನಾವು ತೀರ್ಸೋಕ್ಕಾಗೋದಿಲ್ಲ. ಆಗಲೇ ಮಂಜಮ್ಮ ಜೋಗತಿ ಹೇಳ್ದಂಗೆ ನಾವು ತಾಯಿಯ ಋಣವನ್ನು ತೀರ್ಸೋಕ್ಕಾಗಲ್ಲ. ಆದರೆ ಯಾವ್ದಾದ್ರು ಮುಖಾಂತರ ನಾವೇನಾದ್ರು ಮಾಡಬೇಕು ಅಂತ ಬಂದಾಗ ಹೌದು, ಅವ್ವ ಅನ್ನೋದಕ್ಕೆ ಪ್ರಶಸ್ತವಾಗಿದೆ. ತನುಜ್ ಅವ್ರು ಹೇಳ್ದಂಗೆ ಇದು ಅವ್ವನ ಮಡಿಲೇ ಆಗಿದೆ. ಈ ಅವ್ವನ ಮಡಿಲಲ್ಲಿ ಎಲ್ಲ ಒಂದು ಉಡಿ ತುಂಬುವ ರೀತಿಯಲ್ಲಿ ಈ ಥರ ಪ್ರಯೋಗಗಳು ಆಗ್ತಾ ಇರೋದು ನೋಡ್ತಾ ಇದ್ದಾಗ ನಿಜವಾಗ್ಲೂ ಮನ ತುಂಬಿ ಬರುತ್ತೆ. ಬೇಲೂರು ಸರ್ ಮತ್ತು ನನ್ನ ಒಂದು ಒಡನಾಟ ಒಂದು ಸುಮಾರು 10 ವರ್ಷಗಳಿಂದ. ಇತ್ತೀಚೆಗೆ
ಒಂದು 3-4 ವರ್ಷದಿಂದ ಹೆಚ್ಚೇ ಆಗಿದೆ. ಅದು ಉದೋ ಎಲ್ಲವ ನಾಟಕ ಮಾಡಿದಾಗ್ಲಿಂದ ಅಂತೂ ಒಂಥರ ಎಷ್ಟು ಆತ್ಮೀಯತೆ ಅಂತ ಹೇಳಿದ್ರೆ, ನಾನು ಒಡ ಹುಟ್ಟಿದ ನನಗಿನ್ನ 1 ವರ್ಷ ಚಿಕ್ಕವರು ಅಷ್ಟೇ ಅವರು, ಒಡ ಹುಟ್ಟಿದ ಅಣ್ಣ ತಮ್ಮನ ಒಂದು ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ನಾನು ಅವರಲ್ಲಿ ಕಂಡಿದ್ದೀನಿ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಅಷ್ಟು ಒಂಥರ ಏನಾರು, ಯಾಕೆ ಸವಿತಕ್ಕ ಬೇಜಾರಲ್ಲಿದ್ದೀರಾ, ಯಾಕೆ ಸವಿತಾ ಏನು ಖುಷಿ ನೋಡಿ ನಿಮಗೆ, ಆಮೇಲೆ ಒಂದು ಎಷ್ಟು ಮುದ್ದಾಗಿ ಕಾಣಿಸ್ತೀರಾ, ಆ ಒಂದು ಪ್ರೀತಿಯ ಭಾವನೆ ಬರುತ್ತಲ್ಲ, ಅದು ಅಷ್ಟು ಒಂದು ತಾಯ್ತನದ ಒಂದು ಪ್ರೀತಿ. ಅದು ಅಷ್ಟು ಈಸಿಯಾಗಿ ಎಲ್ರಿಗೂ ಬರೋಕ್ಕೆ, ಎಲ್ರ ಮೇಲೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರೀತಿ ನಾನು ಅವರಲ್ಲಿ ಕಂಡಿದ್ದೀನಿ. ಆಮೇಲೆ ನನಗೆ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಕೆಲಸ ಏನೋ ಉಪನ್ಯಾಸಕ ಕೆಲಸವನ್ನ ಮಾಡಿಕೊಂಡು ಸಾಂಸ್ಕೃತಿಕವಾಗಿ ಎಷ್ಟು ಮುಳುಗಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ಪುಸ್ತಕ ರಿಲೀಸಲ್ಲಿ ಇರ್ತಾರೆ, ಇಲ್ಲಿ ನೋಡಿದ್ರೆ ಇನ್ಯಾವುದೋ ನಾಟಕದ ಒಂದು ತಾಲೀಮಲ್ಲಿ ಇರ್ತಾರೆ, ಇಲ್ಲಿ ನೋಡಿದ್ರೆ ಇನ್ಯಾವುದೋ ಒಂದು ಕಚೇರಿಯಲ್ಲಿ ಇರ್ತಾರೆ. ಅಂದರೆ ಇಷ್ಟಷ್ಟು ಸಮಯ ಹೆಂಗೆ ಸಿಗುತ್ತೆ ಇವ್ರಿಗೆ? ಸರ್ ನೀವು ನಿದ್ದೆನೇ ಮಾಡಲ್ವಾ ಸರ್ ಅಂತ ಎಷ್ಟೊಂದೆಲ್ಲ ಕೇಳಿದ್ದೀನಿ ನಾನು. ಅಷ್ಟು ಒಂದು ಆತ್ಮೀಯತೆ. ಆಮೇಲೆ ಅವರಿಂದನೇ ಈ ಒಂದು ಜಾಗದಲ್ಲಿ ಸಾಕಷ್ಟು ನಾಟಕಗಳ ತಾಲೀಮಾಗಿದೆ. ಚಿಟ್ಟೆ ಇರ್ಬೋದು, ಚಿಟ್ಟೆ ಆದಾಗ್ಲಂತೂ ನಮಗೆ ಒಂಥರ ಹಬ್ಬ. ನಮ್ಮಲ್ಲಿ ಅಡುಗೆನೇ ಮಾಡಕ್ಕೆ ಬಿಡ್ತಿರಲಿಲ್ಲ ಸರ್. ಚಿಟ್ಟೆ 1.5 ತಿಂಗಳ ನಾಟಕ ಇಲ್ಲಿ ತಾಲೀಮಾಗಿತ್ತು. ಅಷ್ಟು ರಿಹರ್ಸಲ್ ಟೈಮಲ್ಲಿ ನಮಗೆ ಸವಿತಕ್ಕ ನೀವು ಅಡುಗೆ ಮಾಡಬೇಡಿ, ಇವತ್ತು ಇತ್ತರ್ತೀನಿ, ಸವಿತಕ್ಕ ಹತ್ತರ್ತಿದ್ದೀನಿ ಸರ್, ಏನು ನೀವು ಅಂತಿದ್ದೆ. ಅಂದರೆ ಒಂದು ನಿಜವಾಗ್ಲೂ ಒಂದು ಬಹಳ ಖುಷಿ ಆಗುತ್ತೆ. ಬೈಲೂರು ಸರ್ ಅವರ ಒಂದು ಆತ್ಮೀಯತೆ ಇದೆಯಲ್ಲ, ನಿಜವಾದ ಒಂದು ಆತ್ಮೀಯತೆ ಅದು. ನಾವು ಪಡ್ಕೊಳ್ಳೋಕೆ ನಾವು ಪುಣ್ಯ ಮಾಡಿರ್ತೀವಿ. ನೀವೆಲ್ಲ ಶಿಷ್ಯರಾಗಿ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀರಾ. ಇಂಥ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಇರೋದಕ್ಕೆ. ಅವರ ಒಂದು ಹೊಸ ಪ್ರಯೋಗ ಮಾತಾ. ನನಗೆ ಮಂಜಕ್ಕ, ನಾನು ಹೇಳ್ದಲ್ಲ ಆಗಲೇ, ಅವ್ರನ್ನ ನಾನು ಮಂಜಕ್ಕ ಅಂತ ಕರಿತೀನಿ, ಅವ್ರು ನನ್ನ ಸವಿತಕ್ಕ ಅಂತ ಕರೀತಾರೆ. ಮಂಜಕ್ಕನೂ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಎಷ್ಟು ಭಾವಜೀವಿ ಅಂತ ಹೇಳಿದ್ರೆ, ಈಗಲೇ ನೀವೇ ನೋಡಿದ್ರಿ ಒಂದು 2-3 ಸಲ ಅವ್ರ ಕಣ್ಣಲ್ಲಿ ಹೇಗೆ ಒಂದು ಅದು ಬಂದ್ಬಿಡುತ್ತೆ. ಅಂದರೆ ಅಷ್ಟು ಕಷ್ಟಪಟ್ಟು ಈ ಒಂದು ಮಟ್ಟಕ್ಕೆ ಬಂದಿರ್ತಾರಲ್ಲ, ನಿಜವಾಗ್ಲೂ ಒಂದು ಸಾರ್ಥಕತೆಯ ಭಾವನೆ ಸಿಗುತ್ತೆ. 64 ವರ್ಷ ಆ 64 ವರ್ಷದಲ್ಲಿ ಈ ಮಟ್ಟದ ಒಂದು ಸಾಧನೆ ಎಷ್ಟೆಲ್ಲ ಸವಿಸ್ಕೊಂಡು ಬಂದಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ರಘು ಸರು ಭಾವಜೀವಿನೇ, ಹಾಗೆ ಮಂಜಕ್ಕನು ಭಾವಜೀವಿನೇ. ನೋಡೋಕ್ಕಷ್ಟೇ ಹಿಂಗಿದಾರಷ್ಟೇ, ಬಟ್ ಆದರೆ ಸಿಕ್ಕಾಪಟ್ಟೆ ಎಮೋಷನಲ್ ಪರ್ಸನ್. ನಾನು ತುಂಬ ಹತ್ತಿರದಿಂದ ತುಂಬ ಸಲ ನೋಡ್ಬಿಟ್ಟಿದ್ದೀನಿ. ಎಷ್ಟೋ ಸಲ ಊಟಕ್ಕೆ ಕೂತ್ಕೊಂಡಾಗ ಕಣ್ಣೀರು ಹಾಕಿರೋದು ನೋಡಿದ್ದೀನಿ ನಾನು. ಅದೆಲ್ಲ ಅನುಭವಗಳು, ಅವರ ಅನುಭವಗಳೇ ಪಾಠವಾಗಿ ನಾವು ನೋಡಬಹುದೇನೋ, ಅಥವಾ ನಮಗೆ ಹೌದಲ್ವಾ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ಇಬ್ಬರ ಕಾಂಬಿನೇಷನಲ್ಲಿ ನನ್ನ ಒಂದು ಪುಣ್ಯ. ಬೇಲೂರು ಸರ್ ಈ ನಾಟಕಕ್ಕೆ ಸವಿತಕ್ಕ ನೀವೇ ಸಂಗೀತ ನೀಡಬೇಕು, ನೀವೇ ಹಾಡಬೇಕು. ನಂಗೊಂದು ನಿಮಿಷ ಆಗತ್ತಾ ಅನ್ನೋದು, ಅಯ್ಯೋ ಬೇಡ ಅನ್ನೋದು ನನ್ನ ಮನಸ್ಸಲ್ಲಿ ಬಂತು. ಇಲ್ಲ ಆಗುತ್ತೆ, ನೀವು ಮಾಡಿ ಅಂತ. ಆಮೇಲೆ ನನಗೆ ಆ್ಯಕ್ಚುಲಿ ಫಸ್ಟು ನನಗೆ ಯಾರ್ದು ನಾಟಕ ಏನೂ ಗೊತ್ತಿರಲಿಲ್ಲ, ಅವ್ರು ಸಸ್ಪೆನ್ಸಲ್ಲಿ ಇಟ್ಟಿದ್ರು. ಆಮೇಲೆ ಇದೆಲ್ಲ ಹೇಳಿದಾಗ ಓ ಮಂಜಕ್ಕ, ಆಯಿತು ಮತ್ತೊಮ್ಮೆ ಸೇರುವಂತಹ ಭಾಗ್ಯ ಸಿಗ್ತಾ ಇದೆಯಲ್ಲ ಅಂತ ಬಹಳ ಖುಷಿ ಆಯಿತು. ನಿಜವಾಗ್ಲೂ ಎಲ್ಲರೂ ಸೇರಿ ಒಟ್ಟಿಗೆ ಈ ಒಂದು ನಾಟಕಕ್ಕೆ ಶ್ರಮ ವಹಿಸಿ ದುಡಿಯೋಣ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ದಯವಿಟ್ಟು ಎಲ್ಲರೂ ಮೊದಲನೇ ಶೋಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಕರ್ಕೊಂಡು ಬರಬೇಕು. ದಿನಾಂಕ ಇಷ್ಟರಲ್ಲೇ ಹೇಳ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ತಂಡಕ್ಕೆ, ಈ ಒಂದು ನಾಟಕಕ್ಕೆ ಸೇರಿಸ್ಕೊಂಡಿದ್ದಕ್ಕೆ, ಕರೆದಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.